ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ. ಗಂಡಂದಿರ ಕಿಸೆಗೆ ಕತ್ತರಿ ಹಾಕಿ ಹೆಂಗಸರಿಗೆ ಕೊಟ್ಟಿದ್ದಾರೆ. ಆ ಮಾತನ್ನು ನಾನು ಒಪ್ಪುವುದಿಲ್ಲ. ಗಂಡು ಮಕ್ಕಳು ಮಾತ್ರ ಅಲ್ಲ ಇನ್ಕಮ್ ಮಾಡುವರು. ಸುಮಾರು 24.5 ಕೋಟಿ ಈಶ್ವರಮಂಗಲಕ್ಕೆ ಬಂದಿದೆ. ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಕೋಟದಿಂದ ಎರಡೂ ಪಕ್ಷದವರು ರೈತರನ್ನು ತುಳಿಯುವಂತ ಕೆಲಸವನ್ನು ಮಾಡಿದ್ದಾರೆ. ನನ್ನ ವೈಯಕ್ತಿಕ ವಿಷಯದಲ್ಲಿ ನಾನು ನೋಟವನ್ನು ಬೆಂಬಲಿಸಿದಂತಿದ್ದೇನೆ. 10 ವರ್ಷ ಮೊದಲು ಒಂದು ಗ್ಯಾಸಿನ ರೇಟ್ ಎಷ್ಟಿತ್ತು? 10 ವರ್ಷದ ಹಿಂದೆ ಅದೇ ಅಡಿಕೆಗೆ ಬೆಲೆ ಎಷ್ಟಿತ್ತು? ಭಾಜಪ ಸರ್ಕಾರ ಇರಬೇಕಾದ್ರೆ ಅಕ್ಕಿ ಮತ್ತು ಬೇಳೆಯ ರೇಟ್ ಅನ್ನ ನೋಡಿ. ಇವತ್ತಿನ ಕಾಂಗ್ರೆಸ್ ಸರ್ಕಾರ ಬಂದಾಗ ಅಕ್ಕಿ ಮತ್ತು ಬೇಳೆಯ ರೇಟ್ ನೋಡಿ. ಬೆಲ್ಲದಲ್ಲಿ ಕಡೆಗೊಡಿ ಇಲ್ಲ ಅಂತ ನಮ್ಮ ಲೋಕಲ್ ಒಂದು ಗಾದೆ ಇದೆ. ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಬೆಲ್ಲ ಅಲ್ಲ. ಎರಡು ಮನೆಯ ದೋಸೆ ತೂತೆ ತೂತಿದ್ರೆ ರುಚಿ ಜಾಸ್ತಿ ಅಂತಲ್ಲ. ಯಾವುದಾದ್ರು ಒಂದು ದೋಸೆ ತಿನ್ಲೇಬೇಕಲ್ಲ. ಅವರು ತೂತಿಲ್ಲದ ಇಡ್ಲಿಗೆ ಹೋಗ್ತದೆ. ನೋಟದಿಂದ ಏನು ಸಾಧನೆ ಮಾಡ್ತಾರೆ ಇವರು? ಮತದಾನದ ಹಕ್ಕು ಎಂಬುದು ನಮ್ಮ ಫಂಡಮೆಂಟಲ್ ರೈಟ್. ಹೌದಾ? ಚುನಾವಣಾ ಆಯೋಗವು ನೋಟವನ್ನು ಯಾಕೆ ಮಾಡಿದೆ? 10,000ದಿಂದ ಮೇಲೆ ನೋಟಕ್ಕೆ ಈ ಸಲ ಓಟು ಬಿದ್ದೇ ಬೀಳ್ತದೆ. ಪುತ್ತಿಲ ಪರಿವಾರ ಬಿಜೆಪಿ ಒಟ್ಟಾಗಿದ್ದೀರಾ? ಮತ್ತೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬರ್ತಾ ಉಂಟು. ಆವಾಗ ನಮ್ಮ ನಿರ್ಧಾರವನ್ನು ನಾವು ಪ್ರಕಟಿಸ್ತೇವೆ. ಈ ಬಿಲ್ಲವ ಮತಗಳು ಜಾತಿ ಆಧಾರಿತ ಮತಗಳು ಇದಾವ. ನಮ್ದು ಕಾಂಗ್ರೆಸ್ ಅಂದ್ರೆ ಜಾತ್ಯತೀತ ಪಕ್ಷ. ಪ್ರಧಾನಮಂತ್ರಿಗೆ ಮೋದಿ ಅವರಿದ್ದಾರೆ, ಅವರಲ್ಲಿ ಯಾರಿದ್ದಾರೆ ಹೇಳಿ? ನಿಮಗೆ ಅಗತ್ಯ ಇಲ್ಲ. ನಿಮ್ಮ ಮನೆಯಲ್ಲಿ ಕನ್ನಡ ಇದೆಯಾ? ಅನಾವಶ್ಯಕ ಮಾತಾಡಬಾರದು ನೀವು. ಕೇಂದ್ರ ಸರ್ಕಾರದಲ್ಲಿ ಮೋದಿ ಮತ್ತು ಶಾ ಬಿಟ್ಟರು ಬೇರೆ ಯಾರ ಹೆಸರು ಹೇಳ್ತೀರಿ ನೀವು? ಫ್ಯಾಷನ್ ಬದಲಾದ ಹಾಗೆ ರಾಜಕೀಯ ಬದಲಾಗಿದೆ. ಈಗ ನೀವೇಂತ ಹೇಳ್ತೀರಿ? ಪ್ರಧಾನಿ ಸ್ಥಾನಕ್ಕೆ ಜನ ಯಾರು ಇಲ್ಲ ಅಂತ ಕೆಲವರು ತಿಳಿದುಕೊಂಡಿದ್ದಾರೆ. ನಾವು ಇಲ್ಲಿ ಪದ್ಮರಾಜನ್ನು ಆಯ್ಕೆ ಮಾಡುವುದು. ನಮ್ಮಲ್ಲಿ ಯಾರು ಎಲ್ಲರೂ ಎಲಿಜಿಬಲ್. ಲಂಚ ಭ್ರಷ್ಟಾಚಾರ ಮುಕ್ತ ಊರು, ತಾಲೂಕು, ರಾಜ್ಯ, ದೇಶ ನಮ್ಮದಾಗಲಿ. ಲೋಕಸಭಾ ಚುನಾವಣೆಯ ಕಾವು ಏರ್ತಾ ಇದೆ. ಅಲ್ಲಲ್ಲಿ ಲೋಕಸಭೆಗೆ ಅವರಾಗಬೇಕು ಇವರಾಗಬೇಕು ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. ಚರ್ಚೆಗಳಲ್ಲಿ ಒಂದಷ್ಟು ಕಡೆ ಅಭಿವೃದ್ಧಿಯ ಮಾತುಗಳಾದರೆ ಒಂದಷ್ಟು ಕಡೆ ಬೇರೆ ಬೇರೆ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ರಾಜಕೀಯವಾಗಿ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಈ ನಡುವೆ ಇಡೀ ದಕ್ಷಿಣ ಕನ್ನಡದ ಸಭಾ ಕ್ಷೇತ್ರವನ್ನು ಸಂಚಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುದ್ದಿ ಆರಂಭಿಸಿರುವಂಥ ಮತಸಮರ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ದಾಖಾ ಲೋಕ ಸಂಚಾರ ಅಂದರೆ ದಕ್ಷಿಣ ಕನ್ನಡ ಲೋಕ ಸಂಚಾರವನ್ನು ಮಾಡ್ತಾ ಇದೆ ಸುದ್ದಿ. ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇವತ್ತು ನಾವಿರುವಂಥದ್ದು ಪುತ್ತೂರಿನ ಈಶ್ವರಮಂಗಲದಲ್ಲಿ ಒಂದಷ್ಟು ಜನ ಸೇರಿದ್ದಾರೆ. ಈಶ್ವರಮಂಗಲದ ಪೇಟೆಯಲ್ಲಿರುವಂಥವರನ್ನು ಅಲ್ಲಲ್ಲಿ ಹೋಗಿ ಸುದ್ದಿಯ ಪ್ರತಿನಿಧಿಗಳು ಮಾತನಾಡಿದ್ದಾರೆ. ಈಗ ಇಲ್ಲಿರುವಂಥ ಕೆಲವರನ್ನು ಒಟ್ಟು ಸೇರಿದ್ದಾರೆ, ಅವರನ್ನು ಮಾತನಾಡಿಸುವಂಥ ಸಮಯ. ಭಾಳ ವಿಶೇಷವಾಗಿ ಕೆಲವು ಪಕ್ಷದವರಿದ್ದಾರೆ, ಕೆಲವು ಮುಖಂಡರಿದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಅವರವರ ವಾದವನ್ನು ಅವರು ಮಂಡಿಸಲಿಕ್ಕಿದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರು? ಅಬ್ದುಲ್ ರಹಮಾನ್ ಹಾಜಿಮೇನಲ್ಲ. ಓಕೆ, ಹೇಗಿದೆ ಲೋಕಸಭಾ ಚುನಾವಣೆಯ ಕಾವು? ಲೋಕಸಭೆಯಲ್ಲಿ ಈಗ ನಮಗೊಂದು ಬದಲಾವಣೆ ಆಗಬೇಕು. ಏನಂದರೆ ಭ್ರಷ್ಟಾಚಾರ ಇದೆಲ್ಲ ನಿಲ್ಲಿಸಬೇಕು. ಒಂದು ಕೇಂದ್ರದಲ್ಲಿ ಒಂದು ಬದಲಾವಣೆ ಆಗಲೇಬೇಕು ಅಂತ ನಾವು ಹೇಳುವಂಥ ನಮ್ಮ ಅಭಿಪ್ರಾಯ. ಈ ರಾಜ್ಯದಲ್ಲಿ ಒಂದು ಬದಲಾವಣೆ ಆಗಿದೆ. ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ. ಒಳ್ಳೆಯ ಅಭಿಪ್ರಾಯ ಉಂಟು, ಜನರಿಗೆಲ್ಲ ಖುಷಿಯಾಗಿದೆ, ಬಡವರಿಗೆ ಹೋಗಲಾಗಿದೆ. ನಮ್ಮ MLA ಹಾಗೆ ಬಂದ ನಂತರ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇರ್ತಾರೆ. ಆದ ಕಾರಣ ನಮಗೆ ಇಲ್ಲಿ ಒಂದು ಬದಲಾವಣೆ ಇದು ಬೇಕು. ಕಾಂಗ್ರೆಸ್ ಪಕ್ಷ ಬರಬೇಕಂತ ನಾವು ಆಗ್ರಹಿಸುವುದು. ಕಾಂಗ್ರೆಸ್ ಪಕ್ಷ ಬರಬೇಕು ಅಂತ ನೀವೇನು ಹೇಳ್ತೀರಿ? ಹೇಳಿದ್ರಲ್ಲ ಗ್ಯಾರಂಟಿಗಳು ಅಂತೇಳಿ, ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಕೊಟ್ಟದನ್ನು ಗಂಡಂದಿರ ಕಿಸೆಗೆ ಕತ್ತರಿ ಹಾಕಿ ಹೆಂಗಸರಿಗೆ ಕೊಟ್ಟಿದ್ದಾರೆ. ಹೇಗೆ ಅದು ಹೇಗೆ? ಎಲ್ಲದರಲ್ಲಿ ರೇಟ್ ಜಾಸ್ತಿ ಮಾಡಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ರೇಟ್ ಜಾಸ್ತಿ ಮಾಡಿ, ಇವರಿಗೆ ಬಸ್ಸಲ್ಲಿ ಹೋಗಲಿಕ್ಕೆ ಫ್ರೀ ಅಂತ ಹೇಳ್ತಾರೆ. ಅಲ್ಲಿ ಬಾಕಿದ್ದ ನಾವು ತೆಗೆಯುವಂಥ ದಿನಚರಿ ವಸ್ತುಗಳುಂಟಲ್ಲ, ಅದಕ್ಕೆಲ್ಲ ಬೆಲೆ ಏರಿಕೆ ಮಾಡಿದ್ದಾರೆ. ಪ್ರತಿಯೊಂದು ವಿಷಯಕ್ಕೂ ಬೆಲೆ ಏರಿಕೆ ಮಾಡಿದ್ದಾರೆ. ಅದು ಹೇಳಿದಲ್ಲ, ಯಾಕೆಂದರೆ ಹೆಣ್ಮಕ್ಳಿಗೆ ಒಂದು ತೋರಿಸಿ, ಇಲ್ಲಿಗೆ ಇದು ಮುಟ್ಟಿಸೊಂದು ತೋರಿಸಿ ನಿಮಗೆ ಫ್ರೀ ಕೊಟ್ಟಿದ್ದೇವೆ ಅಂತೇಳಿ ಇವರವರ ಗಂಡಂದಿರಿಗೆ ಕಿಸೆಗೆ ಕತ್ತರಿ ಹಾಕಿ ಅಲ್ಲಿಂದ ಎಲ್ಲ ದೋಚ್ತಾ ಇದ್ದಾರೆ. ಅವರನ್ನು ಈಚೆಯಿಂದ ತೆಗೆದು ಆಚೆಯಿಂದ ಕೊಟ್ಟದ್ದು, ಗೌರ್ಮೆಂಟಿಂದ ಕೊಟ್ಟದ್ದು ಏನಿಲ್ಲ. ಓಕೆ ಸರ್, ಏನು ಹೇಳ್ತೀರಿ? ನಾನು ರಮೇಶ್ ರೀ ಅಂತ, ಮಾಜಿ ಪಂಚಾಯತ್ ಅಧ್ಯಕ್ಷ. ಈಗಾಗಲೇ ರಾಮರವರು ಒಂದು ಮಾತು ಹೇಳಿದರು, ಹೆಣ್ಮಕ್ಕಳಿಗೆ ಏನು ಆಸೆ ತೋರಿಸಿ ಗಂಡು ಮಕ್ಕಳ ಕಿಸೆಯಿಂದ ತೆಗೆದಿದ್ದಾರೆ ಅಂತ. ಆ ಮಾತನ್ನು ನಾನು ಒಪ್ಪುವುದಿಲ್ಲ. ಯಾಕೆಂದರೆ ಗಂಡು ಮಕ್ಕಳು ಮಾತ್ರ ಅಲ್ಲ ಇನ್ಕಮ್ ಮಾಡುವವರು, ಹೆಣ್ಣುಮಕ್ಕಳು ಅರ್ನ್ ಮಾಡ್ತಾರೆ. ಹೆಣ್ಮಕ್ಳಿಗೆ ಒಂದು ಉತ್ತೇಜನ ಕೊಟ್ಟಿದ್ದಾರೆ, ಹೆಣ್ಮಕ್ಳಿಗೆ ಒಂದು ಸೌಕರ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಅದನ್ನು ಒಂದು ಉಪೇಕ್ಷೆ ರೀತಿಯಲ್ಲಿ ಮಾತಾಡೋದು ನಮಗೆ ಅಷ್ಟು ಇಷ್ಟ. ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಬರ್ತಾ ಇರ್ತದೆ. ಅದನ್ನು ನಾವು ಅದಷ್ಟು ಅದಕ್ಕೆ ಇಂಪಾರ್ಟೆನ್ಸ್ ಕೊಡುವುದಿಲ್ಲ. ಯಾಕಂತೇಳಿದ್ರೆ ಇಂಥ ಮಾತುಗಳು ಬರ್ತವೆ ಹೋಗ್ತವೆ, ಅದಕ್ಕೆಲ್ಲ ಇಂಪಾರ್ಟೆನ್ಸ್. ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಪ್ಲ್ಯಾನ್ ಮಾಡುವಾಗ ಬಹಳ ಯೋಚಿಸಿ ಆಲೋಚನೆ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ತುಂಬ ಪ್ರಯೋಜನ ಆಗಿದೆ. ನಾನು ವಿರೋಧ ಪಕ್ಷದಲ್ಲಿ ಓಟು ಹಾಕುವ ಹೆಣ್ಣುಮಕ್ಕಳನ್ನು ನಾನು ಸಂಪರ್ಕದಲ್ಲಿ ಕೇಳಿದ್ದೇನೆ, ಹೇಗೆ ನಿಮಗೆ ಇದರಿಂದ ನನಗೆ ತುಂಬ ಪ್ರಯೋಜನ ಆಗಿದೆ ಅಂತ ಹೇಳ್ತಾರೆ. ಯಾಕಂತೇಳಿದ್ರೆ ಅವರು ಇಲ್ಲದಿದ್ದರೆ 2 ವೀಲರಲ್ಲಿ ಇಡೀ ಸುತ್ತಾಡ್ತಾಯಿದ್ರು. 2 ವೀಲರನ್ನು ಒಂದು ಕಡೆ ಇಟ್ಟು ಅವರು ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಅದರ ಪ್ರಯೋಜನವನ್ನು ಮುಕ್ತವಾಗಿ ಅವರು ಪಡೆಯುತ್ತಾ ಇದ್ದಾರೆ. ಅವರು ಮುಕ್ತವಾಗಿ ಅದನ್ನು ಶ್ಲಾಘನೆಯನ್ನು ಮಾಡಿದ್ದಾರೆ. ಒಂದು ಮಾತು ಅಲ್ಲಿ
ಮತ್ತು ಭ್ರಷ್ಟಾಚಾರ ಕೇಂದ್ರದಿಂದಲೇ ಭ್ರಷ್ಟಾಚಾರ ಮುಕ್ತ ಅಂತ ಹೇಳಿದ್ರೆ ಎಲ್ಲಿ ಭ್ರಷ್ಟಾಚಾರ ಮುಕ್ತ ಆಗಲಿಲ್ಲ. 100ಕ್ಕೆ 100 ಭ್ರಷ್ಟಾಚಾರ ಮುಕ್ತ ಮಾಡಲಿಕ್ಕೆ ಬಹಳ ಕಷ್ಟ ಉಂಟು. ಯಾರೇ ಪ್ರಧಾನಿ ಆದರೂ 100ಕ್ಕೆ 100 ಭ್ರಷ್ಟಾಚಾರ ಮುಕ್ತ ಆಗುವುದಿಲ್ಲ. ಯಾಕಂತ ಹೇಳಿದರೆ ಅದು ಅಧಿಕಾರಿಗಳ ಮನಸ್ಸಲ್ಲಿ ಮೇಯ್ನಾಗಿ ಬರಬೇಕು. ಅಧಿಕಾರಿಗಳು ವಾಲಂಟ್ರಿಯಾಗಿ ಭ್ರಷ್ಟಾಚಾರವನ್ನು ಮಾಡದಿದ್ದರೆ ಖಂಡಿತ ಭ್ರಷ್ಟಾಚಾರ ಮುಕ್ತ ಆಗ್ತದೆ. ಅದಕ್ಕೆ ಎಲ್ಲರೂ ಪ್ರಯತ್ನ ಮಾಡಿದರೆ ರಾಜಕಾರಣಿಗಳು ಅದಕ್ಕೆ ಸಹಕಾರ ಕೊಡಬೇಕಂತ ನನ್ನ ಅಭಿಪ್ರಾಯ. ಅದು ಎರಡನೇ. ಸರ್ ನಾವು ಕಳೆದ ಚುನಾವಣೆಯಲ್ಲಿ ಪುತ್ತಿನ ಪರಿವಾರದ ಸಪೋರ್ಟರ್ ಆಗಿದ್ದೆವು. ಓಕೆ, ಈ ಸಲ ನಾವು ದೇಶದ ಭದ್ರತೆಗಾಗಿ, ದೇಶದ ಉಳಿವಿಗಾಗಿ ಮತ್ತು ನಮ್ಮ ಹಿಂದುತ್ವದ ಉಳಿವಿಗಾಗಿ ನಾವು ಈ ಸಲ ಪ್ರಧಾನಿ ಮೋದಿಯನ್ನು ಬೆಂಬಲಿಸುವ ಇದರಲ್ಲಿ ನಾವೆಲ್ಲ ಒಟ್ಟಾಗಿದ್ದೇವೆ. ತದನಂತರ ನಮ್ಮ ಪಕ್ಷದವರ ಮುಂದಿನ ನಡೆ ಯಾವ ರೀತಿ ಇರ್ತದೆ ಅದನ್ನು ನೋಡಿ ನಾವು ಮುಂದಿನ ನಿರ್ಧಾರ ತಗೊಳ್ತೇವೆ. ಈ ಸಲದ ಚುನಾವಣೆಗೆ ಮಾತ್ರ ನಾವು ಮೋದಿಯ ಕಡೆಗೆ ಎಲ್ಲರೂ ಒಲವಾಗಿದ್ದೇವೆ. ಅಭಿವೃದ್ಧಿಯ ವಿಷಯದಲ್ಲಿ ನೋಡಿದರೆ ಸುಮಾರು 24.5 ಕೋಟಿ ಈಶ್ವರಮಂಗಲಕ್ಕೆ ಬಂದಿದೆ. ಯಾವುದಂದರೆ ನಮ್ಮಲ್ಲಿ ಪಟ್ಟಿಯೇ ಉಂಟು. ಎಷ್ಟೋ ಸಮಯದಿಂದ ರಸ್ತೆ ಹಾಳಾಗಿತ್ತು ನಮ್ಮ ಸುಳ್ಯಪದದಿಂದ ಈಶ್ವರಮಂಗಲದ್ದು. ಈಗ ಅದು ಲೋಕಸಭಾ MP ಅವರ ಇದರಿಂದ ರಸ್ತೆ ಅಭಿವೃದ್ಧಿ ಆಗಿದೆ. ಎಷ್ಟೋ ಸಮಯ ಬಾಕಿ ಆದದ್ದು. ಮೊದಲೈತೆ ಅವರು ಮೊದಲು MP ಆಗಿದ್ದರು, ಜನಾರ್ದನ ಪೂಜಾರಿ ಅವರಾಗಿದ್ದರು. ಆ ಕಾಲದಲ್ಲಿ ಅದು ನೆನೆಗುದ್ದಿಗೆ ಬಿದ್ದಂತಹ ಒಂದು ರಸ್ತೆ. ಈಗ ಮೊನ್ನೆ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಇದರಿಂದ ಲೋಕಸಭಾ MP ಅವರ ಕೋಟದಿಂದ ಫುಲ್ಲು ಇಲ್ಲಿಂದ ಅಲ್ಲಿವರೆಗೆ ಅದು ಕೂಡ ಎಂತ ಡಾಮರ್ ಅಲ್ಲ, ಕಾಂಕ್ರೀಟ್ ರಸ್ತೆ, ಫುಲ್ಲು ಕಾಂಕ್ರೀಟ್ ರಸ್ತೆ. ಯಾಕೆ ಬದಲಾಯಿಸಿದ್ದಾಗಿರ್ಬೋದು ಅದಲ್ಲ, ನಮ್ಮಲ್ಲಿ ನಮ್ಮ ಪಕ್ಷ ಅಂದರೆ ಕಾರ್ಯಕರ್ತರಿಗೆ ಪ್ರಾಧಾನ್ಯತೆ. ಯಾವ ಕಾರ್ಯಕರ್ತ ತಳಮಟ್ಟದಿಂದ ಬಂದಂಥ ಇದು ಕಾರ್ಯಕರ್ತ ಇವರನ್ನು ತಗೊಂಡು ನಾವು ಮಾಡುವಂಥ ದೊಡ್ಡ ಕುಲದವರನ್ನು ವಂಶಪಾರಂಪರ್ಯದಿಂದ ಬಂದದ್ದಲ್ಲ. ಕಾರ್ಯಕರ್ತರಿದ್ದಾರೆ, ಕಾರ್ಯಕರ್ತರಿಗೆ ಸ್ಥಾನ ಮತ್ತು ಬದಲಾವಣೆ. ಒಬ್ಬರಿಗೆ ಅವರು 10-15 ವರ್ಷ ಅವರು ಮಾಡಿದರು, ಆ ನಂತರ ಮತ್ತೊಬ್ಬರಿಗೆ ಕಾರ್ಯಕರ್ತನಿಗೊಂದು ಅವಕಾಶ ಕೊಡುವ ಎಂಬ ನಿಟ್ಟಿನಲ್ಲಿ ಮೋದಿಜಿಯವರು ಕೇಂದ್ರದಿಂದ ಅವಕಾಶ ಕೊಟ್ಟಿದ್ದಾರೆ. ಆ ಪ್ರಕಾರ ಮಾಡಿದೆ. ಹೊಸ ಪ್ರತಿಭೆಗಳಿಗೆ, ಹೊಸ ಯುವಕರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗೆ ಬ್ರಿಟಿಷ್ ಊಟರನ್ನು ಕಣಕ್ಕೆ ಈ ಸಲ ಇಳಿಸಿದ್ದಾರೆ. ಸರ್, ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇದರ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷನಾಗಿದ್ದೇನೆ. ನಿಮ್ಮದು ಬೆಂಬಲ ಯಾರಿಗೆ ಸಲ? ನನ್ನದು ಬೆಂಬಲ ಅಂತ ಹೇಳೋದಕ್ಕಿಂತ ಮೊದಲು ಎಲ್ಲ ನೀವು ಅಭಿವೃದ್ಧಿಯ ವಿಷಯವನ್ನು ಮಾತಾಡ್ತೀರಿ. ಈ ಅಭಿವೃದ್ಧಿ ಅಂತ ಹೇಳಿದರೆ ಒಬ್ಬ ರಾಜಕಾರಣಿಯಾದವ ಅಭಿವೃದ್ಧಿ ಮಾಡಲೇಬೇಕು. MP ಆಗಲಿ, MLA ಆಗಲಿ ಅಥವಾ ಪ್ರಧಾನಮಂತ್ರಿ ಅವರವರ ಹುದ್ದೆಯಲ್ಲಿ ಅವರು ಕೂತವಲ್ಲಿ ಅವರ ಅಭಿವೃದ್ಧಿ ತನ್ನಷ್ಟಕ್ಕೆ ಮಾಡಲೇಬೇಕು. ಮಾಡದಿದ್ದರೆ ನಮ್ಮ ಓಟನ್ನು ತೆಕ್ಕೊಂಡು ಅವರು ಸುಮ್ಮನೆ ಕೂತ್ಕೊಂಡ್ರೆ ಅವರು ರಾಜಕೀಯ ಪಕ್ಷ ಅಂದರೆ ಮಾಡಲೇಬೇಕು. ಮತ್ತು ಕಾಂಗ್ರೆಸ್ ಆಗಲಿ, BJP ಆಗಲಿ, ಯಾವುದೇ ಆಗಲಿ, ಭ್ರಷ್ಟಾಚಾರ ಆಗಲಿ, ಇನ್ನಿತರ ಯಾವುದೇ ವಿಷಯದಲ್ಲಿ ಒಂದು ಮುಖದ 2 ನಾಣ್ಯಗಳಿದ್ದಂತೆ, ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಏನಂತ ಹೇಳಿದ್ರೆ, ಉದಾಹರಣೆಗೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ಬೇಟಿ ಬಚಾವೋ ಬೇಟಿ ಪಢಾವೋ ಅಂತ. ಈಗ ಹಲವಾರು ವಿಷಯದಲ್ಲಿ ನಾವೀಗ ಇಲ್ಲಿ ನೋಡ್ತಿದ್ದೇವೆ. ಒಂದು ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆದರೆ ಏನಾದರೂ ಎಲ್ಲ ಒಂದು ತಳಮಟ್ಟದ ವಿಷಯ ಸಹ ನಮ್ಮ ನರೇಂದ್ರ ಮೋದಿಯವರಿಗೆ ಗೊತ್ತಾಗ್ತದೆ. ಆದರೆ ಒಂದು ಹೆಣ್ಣು ಮಕ್ಕಳಿಗೆ ಅತ್ಯಾಚಾರದ್ದು ಅಥವಾ ಇನ್ನೊಂದು ವಿಷಯ ಎಲ್ಲ ಈಗ ನಮ್ಮ ಕೆಲವು ವಿಷಯದಲ್ಲಿ ಬರ್ತದೆ, ಅದು ಯಾವುದೋ ಅವರಿಗೆ ಗೊತ್ತಾಗೋದಿಲ್ಲ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅವರಿಗೂ ಇದರ ಬಗ್ಗೆನೂ ಗೊತ್ತಾಗಿಲ್ಲ. ಟೋಟಲಾಗಿ ನಾವು ಯಾವುದೇ ರಾಜಕೀಯ ಪಕ್ಷದಲ್ಲಿ ನಾವು ಮಾತಾಡೋದಿಲ್ಲ. ಒಟ್ಟು ನಾವೊಂದು ರೈತರ ಅಭಿವೃದ್ಧಿಯ ಬಗ್ಗೆ ನೋಡುವುದಾದರೆ 2 ಪಕ್ಷದವರು ರೈತರನ್ನು ತುಳಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಯಾರು ರೈತರ ಪರವಾಗಿರುವವರು? ರೈತರ ಪರವಾಗಿರುವವರಂತೆ ಯಾರೂ ರೈತರ ಪರವಾಗಿಲ್ಲ. ಯಾವುದೇ ಅಧಿಕಾರಿಗಳು ರೈತರ ಪರವಾಗಿಲ್ಲ. ಯಾವುದೇ ಎಲ್ಲ ಭಾಷಣದಲ್ಲಿ ಮಾತ್ರ ನಾವು ರೈತರ ಪರ ಘೋಷಣೆ ಕೂಗ್ತಾರೆ ಹೊರತು ಯಾವುದೇ ವಿಷಯದಲ್ಲಿ ರೈತರ ಪರ ಯಾರೂ ಇರುವುದಿಲ್ಲ. ಯಾಕೆಂದರೆ ಇತ್ತೀಚೆಗೆ ದಿನಗಳಲ್ಲಿ ನಮ್ಮ ಒಂದು ರೈತರ ಬಂದೂಕಿನ ವಿಷಯದಲ್ಲಿ ಹೈಕೋರ್ಟಿನ ಒಂದು ಆರ್ಡ್ರೇ ಉಂಟು. ಏನಂತೇಳಿ ರೈತರ ಇನ್ನಿತರ ಕೋವಿಗಳನ್ನು ಡೆಪಾಸಿಟ್ ಇಡಬಾರ್ದು ಅಂತೇಳಿ. ಆದರೆ ನಮ್ಮ ಅಧಿಕಾರಿಗಳು ಅದರ ಮೊನ್ನೆ 1ನೇ ತಾರೀಕಿಗೆ ಅದರ ಡೆಪಾಸಿಟ್ನ ಇದು ಬಂತು. ಇವರು 25 ತಾರೀಕಿನಲ್ಲೇ ಫೋನ್ ಮಾಡ್ತಿದ್ದಾರೆ, ಎಲ್ಲ ರೈತರಿಗೆ ಟಾರ್ಚರ್ ಕೊಡ್ತಿದ್ದಾರೆ. ಅದರ ಬಗ್ಗೆ ನಿನ್ನೆ ತಾನೇ ಹೈಕೋರ್ಟಿಂದ ಕೆಲವು ಆರ್ಡ್ರ್ಗಳು ಬಂದಿದೆ. ಇವತ್ತು ನಾವು ಇದರ ಬಗ್ಗೆ ಪ್ರೆಸ್ ಮೀಟ್ ಸಹ ಮಾಡಿದೆ. ಒಟ್ಟಾರೆಯಾಗಿ ನಾವು ಹೇಳುವುದಿದ್ದರೆ ನಮ್ಮ ಈ ರಾಜಕೀಯ ಪಕ್ಷಗಳು ನಾವು ಈ ಸಲ ಏನಂತೇಳಿ ನನ್ನ ವೈಯಕ್ತಿಕ ವಿಷಯದಲ್ಲಿ ನಾನು ನೋಟವನ್ನು ಬೆಂಬಲಿಸುವಂತಿದ್ದೇನೆ. ನೋಟ ರಾಜೇಶ್ ಪಂಚೋಡಿ ಅಂತೇಳಿ. ಇಂದೀಗ ಕೇಂದ್ರ ಚುನಾವಣೆ ಆದ ಕಾರಣ ಸ್ಥಳೀಯ ವಿಚಾರಗಳನ್ನು ನಾವು ಒಂದಷ್ಟು ಯೋಚನೆ ಮಾಡೋದನ್ನು ಬಿಟ್ಟು ದೇಶದ ಆರ್ಥಿಕ ವ್ಯವಸ್ಥೆ ಆಗಲಿ ಅಥವಾ ದೇಶದ ಭದ್ರತೆಯ ವಿಷಯ, ದೇಶದ ಒಳಗಿನ ಆಂತರಿಕ ಭಯೋತ್ಪಾದನೆ ಇರ್ಬೋದು ಅಥವಾ ಬಾಹ್ಯವಾಗಿ ಭಯೋತ್ಪಾದನೆ ಇರ್ಬೋದು, ಪ್ರಧಾನಮಂತ್ರಿ ಮೋದಿ ಅಧಿಕಾರ ವಹಿಸಿಕೊಂಡ ನಂತರ ದೇಶದಲ್ಲಿ ಆಗಿರತಕ್ಕಂತಹ ಬದಲಾವಣೆಗಳು ಆರ್ಥಿಕವಾಗಿ ಇರ್ಬೋದು, ರಕ್ಷಣಾತ್ಮಕವಾಗಿರ್ಬೋದು, ಅದೇ
ಕಾಂಗ್ರೆಸ್ನ ಪ್ರತಿನಿಧಿ ಹೇಳಿದರು ಭ್ರಷ್ಟಾಚಾರ ಅಂತ ಹೇಳುವಂಥದ್ದು. ಇದೇ ಕಾಂಗ್ರೆಸ್ಸಿನವರು ಗಾಳಿಯಿಂದ ನೀರಿಂದ ಎಲ್ಲವೂ ಭ್ರಷ್ಟಾಚಾರ, 2G 3G ಇವತ್ತಿಗೂ ಅವರ UPA ಕೆಲವು ಒಂದು ವ್ಯಕ್ತಿಗಳು ಇವತ್ತಿಗೂ ಜೈಲಲ್ಲಿದ್ದಾರೆ. ಆ ಭ್ರಷ್ಟಾಚಾರದ ಅವಧಿಯಲ್ಲಿ ಅವರ ಅವಧಿಯಲ್ಲಿ ಮಾಡಿದಂಥ ಭ್ರಷ್ಟಾಚಾರದ ಇದರಲ್ಲಿ ಅವರಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ನೈತಿಕತೆಯೇ ಇಲ್ಲ. ಕೇಂದ್ರ ಸರ್ಕಾರದ ಅದರ ನಂತರ ಬಂದಿರತಕ್ಕಂತಹ ನರೇಂದ್ರ ಮೋದಿ ಸರ್ಕಾರ ಮಾಡಿರತಕ್ಕಂತಹ ಆರ್ಥಿಕ ಯೋಜನೆಗಳಲ್ಲಿ ಬೇರೆ ಬೇರೆ ರೀತಿಯ ಯೋಜನೆಗಳನ್ನು ಮಾಡಿದರು. ಅಭಿವೃದ್ಧಿ ವಿಚಾರದಲ್ಲಿ, ರಸ್ತೆಗಳ ವಿಚಾರದಲ್ಲಿ ನಿತಿನ್ ಗಡ್ಕರಿ ಅಧಿಕಾರ ವಹಿಸಿಕೊಂಡ ನಂತರ ನಿತಿನ್ ಗಡ್ಕರಿಯ ಈಗಿನ ಕಾಲದಲ್ಲಿ ರಸ್ತೆಗಳ ಅಭಿವೃದ್ಧಿಯ ಬಗ್ಗೆ ನಾವು ಮಾತನಾಡುವಾಗಿಲ್ಲ. ಎಲ್ಲ ಕಡೆಗಳಲ್ಲೂ ಕೂಡ ಈಗ ಇತ್ತೀಚೆಗೆ ನಾವು ನೋಡಬೇಕಾದದ್ದು ಕೇರಳದಲ್ಲಿ ಹೋಗ್ತಾ ಇರತಕ್ಕಂಥ ಹೈವೇಗಳು ಅಥವಾ ಪಕ್ಕದಲ್ಲಿ ಬೆಂಗಳೂರು ಇರುವಂಥ ಹೈವೇಗಳು, ಇದನ್ನೆಲ್ಲ ನೋಡಿದಾಗ ಅಭಿವೃದ್ಧಿ ಮತ್ತು ಬದಲಾವಣೆಯನ್ನು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ಅದರ ಜೊತೆಗೆ ಹಿಂದುತ್ವದ ಬಲಿಷ್ಠವಾದ ಹಿಂದುತ್ವದ ಆಧಾರದಲ್ಲಿ ಈ ಚುನಾವಣೆಯನ್ನು ಎದುರಿಸುವಂಥದ್ದು. ಅದೇ ರೀತಿ ನಿವೃತ್ತ ಸೈನಿಕರು, ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ತಳಮಟ್ಟದ ಕಾರ್ಯಕರ್ತನಿಗೆ ಯಾವ ರೀತಿ ಆತನಲ್ಲಿ ನಾಯಕತ್ವ ಗುಣ ಇದೆ ಅಂತ ಹೇಳೋದನ್ನು ಹುಡುಕಿ ಕೊಡುವಂಥ ಪಕ್ಷ ಭಾರತೀಯ ಜನತಾ ಪಕ್ಷ. ಇವತ್ತು ಒಂದು ಉತ್ತಮ ನಾಯಕನಿಗೆ ಕೊಟ್ಟಿದ್ದಾರೆ. ಆ ನಾಯಕನ ಮುಖಾಂತರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಅಭಿವೃದ್ಧಿಯ ಪಥದ ಹತ್ರ ಸಾಗಲಿಕ್ಕೆ ಮುಖ್ಯವಾಗಿ ನಾವೆಲ್ಲರೂ ಸಹಕಾರ ಮಾಡ್ತೇವೆ. 100ಕ್ಕೆ 100, 3 ಲಕ್ಷಕ್ಕೂ ಅಧಿಕ ಮತದಿಂದ ನಾವು ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೆಲ್ತಾರೆ. 3 ಲಕ್ಷಕ್ಕೂ ಅಧಿಕ ಅಂತರದಿಂದ ಗೆಲ್ತಾರೆ. ಪಕ್ಷದ ಅಭಿಮಾನದ ಬಗ್ಗೆ ನನಗೆ ಸಹ ಪಕ್ಷದ ಅಭಿಮಾನ ಇತ್ತು. ನಾನು ಪಕ್ಷದ ತಳಮಟ್ಟದ ಕಾರ್ಯಕರ್ತನಾಗಿ ನನಗೆ ಎಲ್ಲ ಪಕ್ಷದಲ್ಲಿ ಅಭಿಮಾನ ಇತ್ತು. ಆದರೆ ಈಗ ಅಭಿಮಾನ ಇಲ್ಲ ಅಂತೇಳಿ ಅಲ್ಲ, ಆದರೆ ಈ ಸಲ ನಾವು ನೋಟಕ್ಕೆ ಹಾಕ್ತೇವೆ. ಯಾಕೆ ನೋಟದಿಂದ ಏನು ನಮಗೆ ಇದು ಸಂದೇಶ ಬರ್ತದೆ ಅಂತ ಅವರು ಕೇಳಿದರು. ನೋಟದಿಂದ ಹಾಗಾದರೆ ನೋಟ ಯಾಕೆ ಹಾಕಿದ್ದಾರೆ ಅಂತ ಹೇಳಿದರೆ, ಎರಡೂ ಪಕ್ಷದವರು ಸಹ ಸರಿಯಾದ ಕೆಲಸವನ್ನು ಮಾಡುವುದಿಲ್ಲ ಅಂತ ಹೇಳಿದರೆ ಎಲ್ಲಲ್ಲ ಒಂದು ಆದಷ್ಟು ನೋಟಕ್ಕೆ ಬಿದ್ದಾಗ ಇದು ಯಾಕೆ ಬಿತ್ತು ಅಂತೇಳಿ ವಿಮರ್ಶೆ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡಬಹುದು ಅಂತೇಳಿ ನಮ್ಮ ಅನಿಸಿಕೆ. ಈಗ ಲೋಕಲ್ ಇಶ್ಯೂಗಳ ಬಗ್ಗೆ ಮಾತನಾಡೋದಾದರೆ, ಲೋಕಲಿ ಒಂದಷ್ಟು ಪಕ್ಷಗಳಿತ್ತು. ಈಗ ವಿಧಾನಸಭಾ ಚುನಾವಣೆ ನಡೀತು. ವಿಧಾನಸಭಾ ಚುನಾವಣೆ ಒಂದಷ್ಟು ಗೊಂದಲಗಳಾಗಿತ್ತು ಇಲ್ಲಿ. ಮತ್ತು ಮೊದಲ 2 ಪಕ್ಷಗಳ ನಡುವೆ ಇದ್ದಂಥ ಜಿದ್ದಾಜಿದ್ದಿ ಒಬ್ಬರು ಪಕ್ಷೇತರರು ಮತ್ತು ಅವರ ನಡುವೆ ನಡೆಯಿತು. ಅದು ಈ ಲೋಕಲ್ ಇಶ್ಯೂ ಇವತ್ತು ಹೇಗೆ ಬದಲಾಗಿದೆ? ಇವತ್ತೊಂದು ಚೇಂಜಸ್ ಆಗಿದೆ, ಜನರಿಗೆ ಆಗಿದೆ, ಡೌಟೇ ಇಲ್ಲ. ಏನಂದರೆ ಒಂದು 10 ವರ್ಷ ಮೊದಲು ಒಂದು ಗ್ಯಾಸಿನ ರೇಟ್ ಎಷ್ಟಿತ್ತು ಎಲ್ಲರಿಗೂ ಗೊತ್ತುಂಟು ವಿಷಯ, ಯಾರಿಗೆ ಹೇಳಬೇಕಂತ ಇಲ್ಲ ಅಲ್ವಾ. ಎಲ್ಲ ವಿಷಯದಲ್ಲಿ ರೇಟ್ ಜಾಸ್ತಿ ಆಗ್ತಾ 10 ವರ್ಷದವರೆಗೆ ಜಾಸ್ತಿ ಇಲ್ಲಿ ಇಟ್ಟಿದೆ, ಎಲ್ಲರಿಗೆ ವಿಷಯ ಗೊತ್ತುಂಟು. ಒಂದು ಬದಲಾವಣೆ ಬೇಕಂತ ಎಲ್ಲರ ಮನಸ್ಸಲ್ಲಿ ಉಂಟು. ಅದು ಜನರು ತೀರ್ಮಾನ ತೆಗೊಳ್ತಾರೆ. ನಾವು ಅದಕ್ಕೆ ಟೆನ್ಷನ್ ಮಾಡಬೇಕಂತ ಇಲ್ಲ, ಜನರಿಗೆ ಎಲ್ಲ ಗೊತ್ತುಂಟು ಮೊದಲಿನಾಗೆ ಅಲ್ಲ. ಈ 10 ವರ್ಷದ ಹಿಂದೆ ಅದೇ ಅಡಿಕೆಗೆ ಬೆಲೆ ಎಷ್ಟಿತ್ತು, 10 ವರ್ಷದಿಂದ ಹಿಂದೆ ಈಗ ನಾವು ಯೋಚನೆ ಮಾಡಬೇಕಾದ್ರೆ ಸಂಬಳ ಎಷ್ಟಿತ್ತು ಕೂಲಿ ಕಾರ್ಮಿಕರಿಗೆ. ಅಭಿವೃದ್ಧಿ ಅಂತಂದಾಗ ಎಲ್ಲ ವಿಚಾರದಲ್ಲಿಯೂ ಅಭಿವೃದ್ಧಿ ಆಗಬೇಕು. ಗ್ಯಾಸಿನ ವಿಚಾರದಲ್ಲಿ ಅಷ್ಟೇ. ಮತ್ತೆ ಬರೇ ಗ್ಯಾಸಿಗೆ ಬ್ಲ್ಯಾಕ್ ಅಲ್ಲಿ ಹಣ ಬರಗಾಲ ಇತ್ತು, ಬರಗಾಲ ಇತ್ತಾಗ ಗ್ಯಾಸಿಗೆ ಸಿಗ್ತಿರ್ಲಿಲ್ಲ. ಈಗ ಬೇಕಾದಷ್ಟು ಸಿಗ್ತದೆ. ಹಣ ಜಾಸ್ತಿ ಆಗೋದು, ರೇಟ್ ಜಾಸ್ತಿ ಆಗೋದು, ಯಾವಾಗಲೂ ದುಬಾರಿ ಆಗ್ತದೆ. ದಿನ ಹೋದಾಗೆ ಸಂಬಳ ಜಾಸ್ತಿ ಆಗಿದೆ. ನಾವು ನಿಲ್ಲಿ 70 ರೂಪಾಯಿ 150 ರೂಪಾಯಿ ಇದ್ದದ ಅಡಿಕೆಗೆ 500 ರೂಪಾಯಿವರೆಗೆ ಆಗಿದೆ. ನಾವು ಕೊಡುವ ಸಾಮಾನ್ಯ ಬೆಳೆಗಳಿಗೆ ಕೂಡ ರೇಟ್ ಜಾಸ್ತಿ ಆಗಲಿಲ್ವಾ? ಆಗ ಯಾವಾಗಲೂ ಅದು ಆಟೋಮೆಟಿಕ್ ಆಗಿ ಎಲ್ಲದಕ್ಕೂ ಹೋಗೋದು ಬೇಡ. ಕಳೆದ ಭಾಜಪ ಸರ್ಕಾರ ಇರಬೇಕಾದ್ರೆ ಅಕ್ಕಿ ಮತ್ತು ಬೇಳೆಯ ರೇಟನ್ನು ನೋಡಿ. ಇವತ್ತಿನ ಕಾಂಗ್ರೆಸ್ ಸರ್ಕಾರ ಬಂದಾಗ ಅಕ್ಕಿ ಮತ್ತು ಬೇಳೆ ರೇಟ ನೋಡಿ. ಇವರು 10 ವರ್ಷದನ್ನು ಹೇಳ್ತಾರೆ, ನಾವು ಒಂದು 9 ತಿಂಗಳಾದಷ್ಟೇ, ಈ ಸರ್ಕಾರ ಒಂದು 10 ತಿಂಗಳಾದಷ್ಟೇ ಒಂದು ಬೇಳೆಯ ರೇಟನ್ನು ಇವರು ಹೇಳಿ. ಆವತ್ತಿದ್ದ ಬೇಳೆ ರೇಟು ಇವತ್ತಿದ್ದ ಬೇಳೆ ರೇಟು ಡಬಲ್ ಇದೆ. ಇಲ್ಲ ಅಂತ ಆಗ ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ಅವರಲ್ಲಿ ಭ್ರಷ್ಟಾಚಾರಿಗಳು ತುಂಬಿದ್ದಾರೆ ಅನ್ನೋದು. ನಿಮ್ಮಲ್ಲಿ ಇಲ್ವಾ? ನಿಮ್ಮಲ್ಲಿ ಜೈಲಿಗೆ ಹೋದವರು ನಿಮ್ಮ ಪಾರ್ಟಿಯಲ್ಲಿ ಇಲ್ವಾ? ಭ್ರಷ್ಟಾಚಾರಿಗಳು ನಮ್ಮಲ್ಲಿ ಯಾರ್ಯಾರು ಇದ್ದಾರೋ ಅವರನ್ನೆಲ್ಲರೂ ಕೇಂದ್ರ ಸರ್ಕಾರದ ಯಾರ್ಯಾರು ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರೋ ಅಥವಾ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರದಲ್ಲಿ ಈಗ ಯೋಚನೆ ಮಾಡುವಂಥದ್ದು ನರೇಂದ್ರ ಮೋದಿ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಅಂತ ಹೇಳುವಂಥದ್ದು. ಇದರ ಹಿಂದೆ ಇರತಕ್ಕಂಥ ಸರ್ಕಾರಗಳು ಯಾವ್ಯಾವ ನಾನು ಹೇಳಿದೆ, ಗಾಳಿಯಿಂದ ಹಿಡಿದು ಯಾವ್ದು 3G 4G ಅಂತ ಹೇಳುವಂಥದ್ದು ಯಾವ್ಯಾವುದರಲ್ಲೆಲ್ಲ ಇದು ಭ್ರಷ್ಟಾಚಾರ ಮಾಡಿದ್ದನ್ನು ಎಲ್ಲರಿಗೂ ಗೊತ್ತಿರುವಂಥದ್ದು. ಭ್ರಷ್ಟಾಚಾರಿಗಳನ್ನು ದೂರ ಇಟ್ಟಿದ್ದೇವೆ ನಾವು, ಭ್ರಷ್ಟಾಚಾರಿಗಳನ್ನು ದೂರ ಇಟ್ಟಿದ್ದೇವೆ. ಆದಷ್ಟು ಅವರು ಒಂದು ಮಾತು ಹೇಳಿದ್ರು, ಭ್ರಷ್ಟಾಚಾರಿಗಳನ್ನು ದೂರ ಇಟ್ಟಿದ್ದೇವೆ. ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅಂತ ಗೊತ್ತಾಯ್ತು ಆವಾಗಲೇ ಅವರನ್ನು ದೂರ ಇಟ್ಟಾಯ್ತು. ನಮ್ದು ಮತ್ತೆ ಮನೆ ಹಾಕುವಂತಹ ಕ್ರಮ ನಮ್ಮ ಪಕ್ಷದಲ್ಲಿ ಪೂರ್ಣವಾಗಿ ಅವರಿಗೂ ದೂರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇದು ಅದೇ ವಿಶ್ವವ್ಯಾಪಿಯಾದಂತಹ ಒಂದು ಪಕ್ಷ ನಮ್ದು. ಈಗ ಅತಿ ದೊಡ್ಡ ಪಕ್ಷ ಬಿಜೆಪಿ, ಅದರಲ್ಲಿ ಎಲ್ಲರೂ ಒಂದೇ ರೀತಿ ಇರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಸರ್. ನಮ್ಮ ಮನೆಯಲ್ಲಿ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಭ್ರಷ್ಟಾಚಾರ ಮಾಡಿದಂತಹ ರೆಡ್ಡಿ ಇದ್ದಾರೆ, ಅವರನ್ನು ಇವರು ಸ್ವಾಗತ ಮಾಡಿದ್ದಾರಲ್ಲ, ಯಾಕೆ ಮಾಡಿದರು?
ಭ್ರಷ್ಟಾಚಾರ ದೂರ ಇಡ್ತಾರೆ ಅಂತ ದೂರ ಇಡ್ತಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರ ಮಾಡದವರು ಅಲ್ಲಿ ಇಲ್ಲ ಅಂತ ಇಲ್ಲ. ಎಲ್ಲರೂ ಬೆಲ್ಲದಲ್ಲಿ ಕಡೆಕೊಡಿ ಇಲ್ಲ ಅಂತ ನಮ್ಮ ಲೋಕಲ್ ಒಂದು ಗಾದೆ ಇದೆ. ಯಾವುದಲ್ಲಿ ಕಡೆ ಕೊಡಿಲ್ಲ, ಬೆಲ್ಲದಲ್ಲಿ ಕಡೆ ಕೊಡಿ ಇಲ್ಲ ಅಂತ ಒಂದು ಗಾದೆ ಇದೆ. ಪೂರ್ತಿ ಬೆಲ್ಲವೇ ಎಲ್ಲವೂ ಬೆಲ್ಲವೇ, ಎಲ್ಲವೂ ಬೆಲ್ಲವೇ, ಎಲ್ಲವೂ ಬೆಲ್ಲ. ಈಗ 10 ವರ್ಷದಲ್ಲಿ ಬಂದ ಕೂಡಲೇ ನಾವೇನು ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ತಳಮಟ್ಟದ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಬೆಲ್ಲ ಅಲ್ಲ. ಕಾರ್ಯಕರ್ತರು ಬೆಲ್ಲ ಅಲ್ವೇ ಅಲ್ಲ. ನಾಯಕರಾಗಿರ್ಬೋದು ಅಥವಾ ಬೇರೆ ಯಾರಾದ್ರೂ ಕಾರ್ಯಕರ್ತರು ಬೆಲ್ಲ ಅಲ್ಲ. ಅವರಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೇನೆ. ನಮ್ದ್ರಲ್ಲಿ ಪ್ರಧಾನಮಂತ್ರಿಗೆ ಮೋದಿ ಅವರಿದ್ದಾರೆ. ನಾನು ಒಂದು ಕೇಳ್ತಾ ಇದ್ದೇನೆ. ನೋಡಿದೆ, ಪ್ರಧಾನಮಂತ್ರಿಗೆ ಮೋದಿ ಅವರಿದ್ದಾರೆ. ಅವರಲ್ಲಿ ಯಾರಿದ್ದಾರೆ ಕೇಳಿ? ಯಾರು? ರಾಹುಲ್ ಗಾಂಧಿಯ? ಮತ್ತೆ ಅಲ್ಲಿ ಅವರು ಖರ್ಗೆಯ? ಎರಡು ಮನೆಯ ದೋಸೆ ತೂತೆ. ಅದರಲ್ಲಿ ಆ ದೋಸೆ ಒಳ್ಳೇದು, ಈ ದೋಸೆ ಒಳ್ಳೇದು ಅಂತ ಹೇಳಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ನಿಮಿಷ, ಎರಡು ಮನೆಯವರ ದೋಸೆ ತೂತೆ. ಆದ್ರೆ ಆ ಮನೆಯ ದೋಸೆ ಚಂದ, ಈ ಮನೆಯ ದೋಸೆ ಚಂದ ಅಂತ ಇಲ್ಲ. ಆದ್ರೆ ಎರಡು ಕಾರ್ಯಕರ್ತರ ವಿಷಯ ನಾನು ಸಹ ಉಲ್ಲೇಖ ಮಾಡುವುದಿಲ್ಲ. ಎರಡೂ ಪಕ್ಷದ ನಾಯಕರು ಭ್ರಷ್ಟಾಚಾರಗಳು, ಕೆಲವರು, ಎಲ್ಲರಲ್ಲ. ಆದ ಕಾರಣ ಅದರಲ್ಲಿ ಭ್ರಷ್ಟಾಚಾರ, ಇದರಲ್ಲಿ ಭ್ರಷ್ಟಾಚಾರ, ಎರಡೂ ಪಾರ್ಟಿಯಲ್ಲೂ ಭ್ರಷ್ಟಾಚಾರಿಗಳಿದ್ದಾರೆ. ಒಂದು ತೂತು ಸ್ವಲ್ಪ ಕಡಿಮೆ, ತೂತು ಅದರಲ್ಲಿ ಜಾಸ್ತಿ ಇರುವುದು. ತೂತನ್ನು ನಾವು ಬಂದ್ ತೂತನ್ನು ನಾವು ಬಂದ್ ಮಾಡ್ತಾ ಬರ್ತೇವೆ. ಒಂದು ದೋಸೆ ತಿನ್ಲೇಬೇಕಲ್ವಾ? ಹೊಟ್ಟೆ ಹಸಿವಾಗಬೇಕಾದ್ರೆ ಯಾವ್ದಾದ್ರು ಒಂದು ದೋಸೆ ತಿನ್ಲೇಬೇಕಲ್ಲ. ಅವರು ತೂತಿಲ್ಲದ ಇಡ್ಲಿಗೆ ಹೋಗ್ತದೆ. ಇಲ್ಲ ಆ ತೂತಿಲ್ಲದ ಇಡ್ಲಿ ನೋಟದಿಂದ ಸಾಧ್ಯ ಇಲ್ಲ. ನೋಟದಿಂದ ತೂತಿಲ್ಲದ ಇಡ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಟದಿಂದ ಏನು ಸಾಧನೆ ಮಾಡ್ತಾರೆ ಇವರು? ಅದನ್ನು ಕೇಳಿ. ನೋಟಕ್ಕೆ ಓಟ ಹಾಕಿ ಏನು ಇವರು ಸಾಧಿಸಿದಾಗೆ ಆಯ್ತು. ಈಗ ಒಂದು ನಿಮಿಷ, ಈಗ ಅದೊಂದು ಆಪ್ಷನ್ ಅಲ್ವಾ? ಮತದಾನದ ಹಕ್ಕು ಎಂಬುದು ನಮ್ಮ ಫಂಡಮೆಂಟಲ್ ರೈಟ್. ಹೌದಾ? ಅದರಲ್ಲಿ ಇವರು ನೋಟಕ್ಕೆ ಹಾಕಿದ ಏನು ಪ್ರಯೋಜನ ಅಂತ ಕೇಳಿ ಅವರಲ್ಲಿ. ಅದು ಕೇಳಿ, ನೋಟದಲ್ಲಿ ಹಾಕಿ ಪ್ರಯೋಜನ ಏನು ಅಂತ ಹೇಳಿ. ಅಲ್ಲಲ್ಲ, ಮತದಾನದಲ್ಲಿ ನೋಟ ಸಹ ಒಂದು ಫಂಡಮೆಂಟಲ್ ರೈಟ್. ಯಾಕೆ ಅಂತ ಹೇಳಿದ್ರೆ, ಇಲ್ಲದ್ರೆ ಚುನಾವಣಾ ಆಯೋಗವು ನೋಟವನ್ನು ಯಾಕೆ ಮಾಡಿದೆ? ಅದು ಫಂಡಮೆಂಟಲ್ ರೈಟ್ ಅಲ್ವಾ? ಹೌದಾ ಅಲ್ವಾ? ಮತ್ತೆ ಅವ್ರು ಯಾಕೆ ಫಂಡಮೆಂಟಲ್ ರೈಟ್ ಅಲ್ಲ ಅಂತ ಹೇಳುದು? ನೋಡಿ ಸರ್, ಒಂದು ನಿಮಿಷ, ನಾವು ಮಾತಾಡ್ತೇವೆ. ನಾವು ಮಾತಾಡುವಾಗ ಅವ್ರು ಮಾತಾಡಬಾರ್ದು. ಇಲ್ಲ, ನಾವು ಫಂಡಮೆಂಟಲ್ ರೈಟ್ ಇಲ್ಲ. ನೋಟದಲ್ಲಿ ಹಕ್ಕು ಹಾಕಬಹುದು. ಇಲ್ಲ, ನೋಡಿ, ಉತ್ತಮ ಪ್ರಜೆಯನ್ನು ಸೆಲೆಕ್ಟ್ ಮಾಡಲೇಬೇಕು. ಉತ್ತಮ ಕ್ಯಾಂಡಿಡೇಟ್ ಅನ್ನು ಸೆಲೆಕ್ಟ್ ಮಾಡಲೇಬೇಕು. ಒಂದು ನಿಮಿಷ ಹೇಳಿ ಒಂದು ನಿಮಿಷ. ನೋಟದಲ್ಲಿ ನೀವು ಗುಟ್ಟಂತ ಮಾತಾಡೋದು ಒಟ್ಟೊಟ್ಟಿಗೆ ನೋಟದಲ್ಲಿ ಒಳೊಪ್ಪಂದ. ನಾವು ಯಾವುದೇ ಇದರಲ್ಲಿ ರೈತ ಸಂಘದವರು ಒಳೊಪ್ಪಂದ ಮಾಡಲಿಲ್ಲ. ನೋಟದಲ್ಲಿ ನಾವು ಈ ಸಲ ಒಂದು ಸಂದೇಶವನ್ನು ಕೊಡ್ತೇವೆ. ಯಾಕೆಂತ ಹೇಳಿದ್ರೆ, ನಾವು ಮೆಸೇಜ್ 10,000 ಓಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಟಕ್ಕೆ, 10,000 ಮೇಲೆ ನೋಟಕ್ಕೆ ಈ ಸಲ ಓಟು ಬಿದ್ದೇ ಬೀಳ್ತದೆ. ಯಾಕೆಂತ ಹೇಳಿದ್ರೆ, ಎರಡೂ ಪಕ್ಷದವರ ವಿಷಯದಲ್ಲಿ ನಾವು ಮಾತಾಡುದಿಲ್ಲ, ನೋಟದ ವಿಷಯದಲ್ಲಿ ಮಾತ್ರ. ಈಗ ನೀವೀಗ ಪೂರ್ತಿಯಾಗಿ ಮನಸ್ಸಿನಿಂದ ಇಲ್ಲಿ ಒಟ್ಟಾಗಿದ್ದೀರಾ? ನಾನು ಇವ್ರ ಹತ್ರ ಕೇಳ್ತಿರೋದು, ಪುತ್ತಿಲ ಪರಿವಾರ ಬಿಜೆಪಿ ಒಟ್ಟಾಗಿದ್ದೀರಾ? ಸದ್ಯದ ಮಟ್ಟಿಗೆ ಈ ಚುನಾವಣೆಯಲ್ಲಿ ಇದು ಬೇಕಾದ ಸದ್ಯದ ಮಟ್ಟಿಗೆ ಅಂದ್ರೆ ಎಂತ? ಸದ್ಯದ ಮಟ್ಟಿಗೆ ಈ ಚುನಾವಣೆಯಲ್ಲಿ ನನ್ನ ಅಭಿಪ್ರಾಯ, ನಾನು ನಿಮ್ಮ ಇಡೀ ತಂಡದ ಅಲ್ಲ, ನನ್ನ ಅಭಿಪ್ರಾಯ, ಈ ತಂಡದಲ್ಲಿ ನಾನು ಒಬ್ಬ ಸದಸ್ಯನಾಗಿದ್ದೆ. ನನ್ನ ಅಭಿಪ್ರಾಯ, ಈ ಸಲ ಪ್ರಧಾನಿ ಮೋದಿಯನ್ನು ತರುವಂತಹ ದೃಷ್ಟಿಯಲ್ಲಿ ನಾವು ಒಂದಾಗಿದ್ದೇವೆ. ಆ ನಂತರ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಯಾವ ರೀತಿ ಸ್ಪಂದನೆ ಸಿಗ್ತದೆ ಪಕ್ಷದಲ್ಲಿ, ಆ ಸ್ಪಂದನೆಯನ್ನು ನೋಡಿ ಮತ್ತೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಬರ್ತಾ ಉಂಟು. ಆವಾಗ ನಮ್ಮ ನಿರ್ಧಾರವನ್ನು ನಾವು ಪ್ರಕಟಿಸ್ತೇವೆ. ನನ್ನ ನಿರ್ಧಾರವನ್ನು, ಎಲ್ಲರದಲ್ಲ, ನನ್ನ ನಿರ್ಧಾರವನ್ನು ನಾನು ಪ್ರಕಟಿಸ್ತೇನೆ. ಅಲ್ಲಿಯ ತನಕ ನನ್ನ ಬೆಂಬಲ ಬಿಜೆಪಿಗೆ, ಭಾರತೀಯ ಜನತಾ ಪಕ್ಷಕ್ಕೆ. ಆ ನಂತರ ಅವರ ಅಭಿಪ್ರಾಯ, ಪುತ್ತೂರಿನ ಬಿಜೆಪಿಯವರ ಅಭಿಪ್ರಾಯ ಯಾವ ರೀತಿ ಬರ್ತದ ಮತ್ತೆ ನೋಡುವ. ನಿಮ್ದು ಹೇಳಲಿಕ್ಕೆ ಅಲ್ಲ, ಇವರು ಹೇಳಿದ ಹಾಗೆ ಅರುಣ್ ಕುಮಾರ್ ಪುತ್ತಿಲ್ರು ಅದರ ಮೊದಲಿನ ಯೋಚನೆಗಳ ಆಧಾರದಲ್ಲಿ ಅವರು ಮೊದಲಿಂದ ಹೇಳಿದ್ದು ಏನು ಅಂದರೆ, ನರೇಂದ್ರ ಮೋದಿಜಿಯನ್ನು ಎದುರಿಟ್ಟುಕೊಂಡೇ ಆ ಚುನಾವಣೆಯನ್ನು, ಪಕ್ಷೇತರ ಚುನಾವಣೆಯನ್ನು ಎದುರಿಸಿರುವಂಥದ್ದು. ನಂತರದ ದಿನಗಳಲ್ಲಿ ನರೇಂದ್ರ ಮೋದಿಯನ್ನು ವಿರುದ್ಧವಾಗಿ ಹೋಗುವಂಥ ಯಾವುದೇ ವಿಷಯಗಳಿಲ್ಲ. ಹಿಂದುತ್ವದ ಆಧಾರದಲ್ಲಿ ಮತ್ತು ಅಭಿವೃದ್ಧಿಯ ಆಧಾರದಲ್ಲಿ ಈ ಚುನಾವಣೆ ಇರುವಂಥದ್ದು ಅಂತ ಹೇಳುವಂಥದ್ದು ನಮ್ಮ 100ಕ್ಕೆ 100. ನಾವು ಅದಕ್ಕೋಸ್ಕರ ಇನ್ನುಳಿದಂಥ 10, 12, 22 ದಿನಗಳನ್ನು ನಾವು ರಕ್ತವನ್ನು ಬೇವರಾಗಿ ದುಡಿದು ನಮ್ಮ ಬ್ರಿಜೇಶ್ ಚೌಟ್ರನ್ನು ಗೆಲ್ಲಿಸುವಂಥ ಕೆಲಸ ಮತ್ತು ನರೇಂದ್ರ ಮೋದಿಯನ್ನು 400ಕ್ಕೂ ಅಧಿಕ ಸ್ಥಾನಗಳಿಂದ ಗೆಲ್ಲಿಸುವಂಥ
ಕೆಲಸವನ್ನು ಈ ಭಾಗದ ಎಲ್ಲ ಕಾರ್ಯಕರ್ತರು ಮಾಡ್ತಾರೆ. ಓಕೆ, ಇದೀಗ ಎಲೆಕ್ಷನ್ ಬಂದ ಕೂಡಲೇ ಇಲ್ಲೊಂದು ದೊಡ್ಡ ಮಟ್ಟಿನ ಚರ್ಚೆ ಆಗ್ತದೆ. ಬಿಲ್ಲವ ಮತಗಳು, ಬಂಟರ ಮತಗಳು, ಅವರ ಮತಗಳು, ಇವರ ಮತಗಳು ಅಂತ. ಈ ಬಿಲ್ಲವ ಮತಗಳು ಜಾತಿ ಆಧಾರಿತ ಮತಗಳು ಇದಾವ ಅಥವಾ ಅದು ಯಾವುದಾದ್ರೂ ಪಕ್ಷಗಳಿಗೆ ಕೇಂದ್ರೀಕೃತ ಆಗಿದಾವ? ಆ ರೀತಿ ನಾವು ಯಾವತ್ತೂ ಹೇಳುವುದಿಲ್ಲ. ನಾವು ಯಾವತ್ತೂ ವಿಭಜನೆ ಮಾತು ಮಾಡುವುದಿಲ್ಲ. ಜಾತಿಯ ಮೇಲೆ ನಾವು ನಮ್ಮದು ಕಾಂಗ್ರೆಸ್ ಅಂದರೆ ಜಾತ್ಯತೀತ ಪಕ್ಷ. ಎಲ್ಲ ಜಾತಿಯರನ್ನು ನಾವು ಬೆಂಬಲಿಸಿದ್ದೇವೆ, ಅವರಿಗೆ ಇದು ಮಾಡ್ತೇವೆ, ಸಹಕಾರ ಕೊಡುವಂಥ ಒಂದು ಪಕ್ಷ. ಮೊದಲಿಂದಲೂ 70 ವರ್ಷದಿಂದ 75 ವರ್ಷದಿಂದ ಇದೇ ರೀತಿಯಲ್ಲಿ ಆಡಳಿತ ಮಾಡಿಕೊಂಡು ಬಂದಿದೆ. ಈಗಾಗಲೇ ಒಂದು ಉಲ್ಲೇಖ ಬಂತು, ಒಂದು ರಾಷ್ಟ್ರೀಯ ನಾಯಕರನ್ನು ನಮ್ಮವರು ಬಹಳ ಇನ್ಸಲ್ಟ್ ಮಾಡೋ ಮುಖ, ನಮ್ಮನ ಮುಖ ನಾವು ಮೊದಲು ನೋಡಿಕೊಳ್ಬೇಕು, ಮತ್ತೆ ನಾಯಕರ ಮುಖ ಹೇಳಬೇಕು. ಅದು ಬೇರೆ ಪ್ರಶ್ನೆ. ಅದು ಅಪೋಸಿಟ್ ಮೋದಿಯವರ ಮುಖ ನೋಡಿದ್ರೆ ಓಟ್ ಹಾಕ್ತಾರೆ ಅಂತ ಕೇಳಿದರೆ ಜವಾಬಿಲ್ಲ. ರಾಹುಲ್ ಗಾಂಧಿಯ ಫೋಟೋ ಮುಖ ನೋಡಿದ್ರೆ ಓಟ್ ಹಾಕುವುದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಕನ್ನಡ ಇದೆಯಾ? ನೋಡಿದ್ರೆ ನಿಮ್ಮ ಮನೆಯಲ್ಲಿ ಕನ್ನಡ ಇದೆಯಾ? ಮೊದಲು ನಿಮ್ಮಲ್ಲಿ ಪ್ರಧಾನಮಂತ್ರಿ ನೋಡಿಕೊಂಡು ಮಾತಾಡಿ. ಅನಾವಶ್ಯಕ ಮಾತಾಡಬಾರ್ದು ನೀವು. ಪ್ರಧಾನಮಂತ್ರಿ ಸ್ಥಾನಕ್ಕೆ ನಾವು ಹೇಳ್ತಾ ಇದ್ದೇವೆ ಮೋದಿ ಅವರು ಇದ್ದಾರೆ, ಮೋದಿ ಅವರು ಅಂತ ಹೇಳಿ. ಮೋದಿಯವರು ಒಬ್ಬರನ್ನೇ ಅಲ್ಲ, ಮೋದಿಯವರನ್ನು ಒಬ್ಬರನ್ನೇ ನೀವು ಜಪ ಮಾಡಿದ್ರೆ ಬಾಕಿಯವರ ನೋಡಿ. ಕೇಂದ್ರ ಸರ್ಕಾರದಲ್ಲಿ ಮೋದಿ ಮತ್ತು ಶಾ ಬಿಟ್ಟು ಬೇರೆ ಯಾರ ಮಾತು ಹೆಸರು ಹೇಳ್ತೀರಿ ನೀವು? ನಿಮ್ಗೆ ಗೊತ್ತಿದೆಯಾ? ಯಾಕೆ ಮೋದಿ ಒಬ್ಬರೇ ಅಂದ್ರೆ ನಿಮಗೆ ಹೆಸರು ಇಲ್ಲ, ಬೇರೆ ಇಲ್ಲ. ಮೋದಿ ಅವರ ಅಮಿತ್ ಶಾ ಪ್ರಧಾನ ಮಾತಾಡಬಾರದು. ಅಲ್ಲ, ರಾಹುಲ್ ಗಾಂಧಿ ಅವರ ವಿಷಯ ಬೇಡ, ಅವರ ಮುಖದ ವಿಷಯ ಬೇಡ. ನೀವು ಅದನ್ನು ಟ್ರೈ ಮಾಡಿ. ಖರ್ಗೆ ಅವರಿದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ಖರ್ಗೆ ಅವರಿದ್ದಾರೆ, ಮೋದಿಯವರು ಕಾಂಗ್ರೆಸ್ ಜೀವಮಾನ ಕಾಂಗ್ರೆಸ್. ಮೋದಿಗೆ ಓಟ್ ಹಾಕಿ. ನಿಮ್ಮಲ್ಲಿ ಯಾರಿದ್ದಾರೆ? ಯಾರಿಗೆ ಬೇಕಾಗಿದೆ? ಒಂದು ನಿಮಿಷ ಯಾರಿದ್ದಾರೆ? ಆಯ್ತು, ಚರ್ಚೆ ಆಗುವಾಗ ಅಭ್ಯರ್ಥಿ ಹೆಸರು ಹೇಳ್ಬೇಕಲ್ಲ. ಎಲ್ಲಿದ್ದಾರೆ ಅಭ್ಯರ್ಥಿ ಹೆಸರು ಹೇಳುದಿಲ್ಲ. ಒಂದು ನಿಮಿಷ ಈಶ್ವರ ಮಂಗಳದ ಫ್ಯಾಷನ್ ಲೋಕದವರು ಸರ್, ಫ್ಯಾಷನ್ ಬದಲಾದ ಹಾಗೆ ರಾಜಕೀಯ ಬದಲಾಗಿದೆ. ಬ್ಯಾಗಿ ಪ್ಯಾಂಟಿನಿಂದ ಹಿಡಿದು ಎಂತೆಲ್ಲ ಬದಲಾವಣೆ ಆಗಿದೆ ಅಲ್ವಾ? ಈಗ ನೀವೆಂತ ಹೇಳ್ತೀರಿ? ಯಾವುದು ರಾಜಕೀಯದ ಬಗ್ಗೆ? ರಾಜಕೀಯದ ಬಗ್ಗೆ ನಮ್ಮಲ್ಲಿ ಪ್ರಧಾನಿ ಸ್ಥಾನಕ್ಕೆ ಜನ ಯಾರೂ ಇಲ್ಲ ಅಂತ ಕೆಲವರು ತಿಳಿದುಕೊಂಡಿದ್ದಾರೆ ಅಷ್ಟೇ. ಹಲವರು ಹೇಳ್ತಾರೆ ಪ್ರಧಾನಿ ಸ್ಥಾನಕ್ಕೆ ಯೋಗ್ಯ ಅಭ್ಯರ್ಥಿಗಳು ನಮ್ಮಲ್ಲಿ ಇದ್ದಾರೆ. ಯಾರು ಯಾಕೆ? ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮಗೆ ಮೋದಿಯನ್ನು ಆಯ್ಕೆ ಮಾಡುವಂತ ಅಗತ್ಯ ಇರುವುದಿಲ್ಲ. ನಮಗೆ ಮೋದಿಯನ್ನು ನಾವು ಇಲ್ಲಿ ಪದ್ಮರಾಜನ್ನು ಆಯ್ಕೆ ಮಾಡುವುದು. ರಾಹುಲ್ ಗಾಂಧಿ ಅವರು ನಾವು ಪದ್ಮರಾಜನ್ ನಮ್ಮ ಅಭ್ಯರ್ಥಿ ಪದ್ಮರಾಜ್ ಅವರಿಗೂ ಅವಕಾಶ ಇದೆ, ಯಾರು ಆಗಬಹುದು. ಪ್ರಧಾನಿಯವರನ್ನು ಮೋದಿಯವರನ್ನು ಮಾತ್ರ ನಾವು ಟಾರ್ಗೆಟ್ ಮಾಡುವುದಲ್ಲ. ನಮ್ಮಲ್ಲಿ ಯಾರು ಎಲ್ಲರೂ ಎಲಿಜಿಬಲ್. ಮತ್ತೆ ನಾವು ನಿರ್ಧಾರ ಮಾಡ್ತೇವೆ. ಜನರಿಗೆ ಓಟ್ ಹಾಕುವ ಮೊದಲು ಜನರಿಗೆ ತಿಳಿಸಿ, ಪ್ರಜೆಗಳಿಗೆ ತಿಳಿಸಿ, ಅಭ್ಯರ್ಥಿಯನ್ನು ಪ್ರಜೆಗಳಿಗೆ ತಿಳಿಸಿ. ಇಲ್ಲಿ ಒಂದು ಸ್ವಲ್ಪ ಕುಟುಂಬ ರಾಜಕಾರಣ ಬಿಜೆಪಿಯಲ್ಲಿ ಇಲ್ವಾ? ನಮ್ಮಲ್ಲಿಲ್ಲ. ಇವತ್ತು ಕರ್ನಾಟಕದಲ್ಲಿ ಮೇಲಿಂದ ಕೆಳಗಿನವರೆಗೂ ಕೂಡ ಪಾಕಿಸ್ತಾನಕ್ಕೆ ಜೈ ಹಾಕುವವರು ನಿಮ್ಮ ಪಾಕಿಸ್ತಾನಕ್ಕೆ ಜೈ ಹಾಕಿದವರನ್ನು ನೀವು ಸಪೋರ್ಟ್ ಮಾಡ್ತೀರಾ? ಒಂದು ನಿಮಿಷ. ಈಗ ಕರೆಕ್ಟ್, ನಿಮ್ಮ ವಾದವು ಕರೆಕ್ಟ್, ಇವರ ವಾದವು ಕರೆಕ್ಟ್. ಅದು ನಿಮ್ಮ ಪಾರ್ಟಿಗೆ
ನಿಮ್ಮ ನಿಮ್ಮ ಪಾರ್ಟಿಗೆ ಸರ್ ಒಂದು ನಿಮಿಷ ವಿಶ್ವಾಸ ಇಲ್ಲ ವಿಶ್ವಾಸ ಇಲ್ಲದಾಗ್ಲೇ ಅವರ ಬಾಯಲ್ಲಿ ಬಂದಿದೆ. ನಮ್ಗೆ ಇಷ್ಟು ಟಾರ್ಗೆಟ್ ಇಲ್ಲ ಅಂತ ಹೇಳಿ. ಆದ್ರೆ ನಾವು ಹೇಳ್ತೇವಲ್ಲ, ಗಟ್ಟಿಯಲ್ಲಿ 3 ಲಕ್ಷಕ್ಕಿಂತ ಮೇಲೆ ನಾವು ಗೆಲ್ತೇವೆ. ನಾವು ಹೇಳ್ತೇವೆ 1 ಲಕ್ಷ ಏರಿತಾ? ಭರವಸೆ ಇಲ್ಲ. ಭರವಸೆ ಇಲ್ಲ. ನಾವು ಗೆಲ್ತೇವೆ ಅಂತ ಹೇಳಿ. ಯಾರಾದ್ರೂ ಗೆದ್ರೆ ನೀವು ಆಗ್ಲೇ ಹೇಳಿದ್ರಿ, ಯಾರಾದ್ರೂ ಗೆದ್ರೆ ಇಲ್ಲ ಯಾರಾದ್ರೂ ಗೆದ್ರೆ ಆಯ್ತು ಅಂತ ಹೇಳಿ ಮೊದಲೇ ಸೋಲೊಪ್ಪಿಕೊಂಡಾಗ ಆಗಿದೆ. ಈಗ ಒಂದು ನಿಮಿಷ ನಾನು ಕೇಳಿದ ಅದಕ್ಕೆ ವೋಟ್ ಹಾಕುವ ಮೊದಲೇ ಕೇಂದ್ರದ ಅಭ್ಯರ್ಥಿ ಮೊದಲೇ ಹೇಳಿದ್ರು. ವೋಟ್ ಹಾಕಿದ ನಂತರ ಅಲ್ಲ, ವೋಟ್ ಹಾಕಿದ ಈಗ ಅಲ್ಲ ಬನ್ನಿ ಇಲ್ಲಿ ಬನ್ನಿ, ಒಂದು ಎಂಡ್ ಮಾಡುವ. ಬನ್ನಿ ವೋಟ್ ಕೊಡುವವರೆಲ್ಲ ತೀರ್ಮಾನ ತೆಗೊಳ್ತಾರೆ. ಎಸ್ ಈಗ ಅಂದ್ರೆ ಯಾರು ನಮಗೆ ನಮ್ಮ ಪಾರ್ಟಿ ಬರಬೇಕು, ಯಾರು ಅಧ್ಯಕ್ಷ ಯಾರಾಗಲಿ, ಪ್ರಧಾನಮಂತ್ರಿ ಅಧ್ಯಕ್ಷ ಅಲ್ಲ, ಅದು ಕರೆಕ್ಟ್ ಯಾರೇ ಆಗಲಿ ಈಗ ಅವರು ಕೂಡ ಅದನ್ನೇ ಹೇಳಿದ್ರು. ಯಾರಾದ್ರೂ ನೀವು ಫೋನಲ್ಲಿ ಮಾತಾಡಿದ ಇಲ್ಲ ಕಾಂಗ್ರೆಸ್ ಈಗ ಒಂದು ನಿಮಿಷ ಇಲ್ಲಿ ಕೇಳಿ. ಮತ್ತೆ ಇಲ್ಲಿ ಗೆಲ್ಲುವುದು ಹಾಗಾಗಲ್ಲ. ಗೆಲ್ಲುವುದು ಪದ್ಮರಾಜ ಮಾತ್ರ, ಬೇರೆ ನಮ್ಮ ಜಿಲ್ಲೆಗೆ ಕ್ಯಾಪ್ಟನ್ ಅವ್ರ ಕ್ಯಾಪ್ಟನ್ ಅಂತ ಹೇಳಿದ್ರೆ ಎರಡು ಮಾತು. ಅವರಲ್ಲಿ ಕಾಯಿಯಿಂದ ನಾವು ಇಲ್ಲಿ ಬಾಕಿಯಾಗಿದೆ. ಓಕೆ ಸ್ವಾಮಿ ಬಹಳ ವಿಶೇಷವಾಗಿ ಈಶ್ವರ ಮಂಗಳದವರು ಬಹಳ ವಿಶೇಷವಾಗಿ ಒಮ್ಮೆ ಕ್ಯಾಮರಾ ತೆಗೆಸಿ ಇಲ್ಲಿ ಒಂದು ಚರ್ಚೆ ಆಗ್ತಿರ್ಬೇಕಾದ್ರೆ ನೋಡ್ತಾ ಇರುವಂತವ್ರನ್ನ ಒಮ್ಮೆ ತೋರಿಸಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ನೋಡ್ತಾ ಇದ್ದಾರೆ. ನೋಟಾ ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಥವಾ ಇನ್ನಿತರ ಯಾವುದಾದ್ರೂ ಪಕ್ಷಗಳಿಗೆ ಸಪೋರ್ಟ್ ಮಾಡುವವರು ಇರ್ಬೋದು. ಆದರೆ ಜನ ಎಲ್ಲ ವಾದವನ್ನು ಕೂಡ ನೋಡ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಇರುವಂಥ ಎರಡೂ ಪಾರ್ಟಿಯವರು ಏನಿದ್ದಾರೆ, ನಿಮ್ಮ ಎದುರು ಮಾತ್ರ ಅಥವಾ ಕ್ಯಾಮರಾದ ಎದುರು ಮಾತ್ರ ತಮ್ಮ ವಾದವನ್ನು ಮಾಡ್ತಿರೋದು. ಇವರ ಅಂಗಡಿಯಲ್ಲಿ ವ್ಯಾಪಾರ ಮಾಡೋದು, ಇವರ ಅಂಗಡಿಯಲ್ಲಿ ಚಾ ಕುಡಿಲಿಕ್ಕೆ ಹೋಗೋದು, ಒಟ್ಟಿಗೆ ಇರ್ತಾರೆ. ಆದರೆ ರಾಜಕೀಯದ ಸಂದರ್ಭದಲ್ಲಿ ತನ್ನ ಪಕ್ಷವನ್ನು ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಮತ್ತು ಅದನ್ನು ಮಾಡ್ತಾ ಇದ್ದಾರೆ. ಎರಡೂ ಪಕ್ಷಗಳಿಗೂ ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ನಮ್ಮದು ಮನವಿ ಇಷ್ಟೇ, ಮತದಾನ ಕಡ್ಡಾಯ. ಅದನ್ನೆಲ್ಲರೂ ಕೂಡ ಮಾಡಿ, ಮತದಾನವನ್ನು ಮಾಡಿ. ಅದರ ಜೊತೆಗೆ ನಮ್ಮದೊಂದು ಆಂದೋಲನ ಇದೆ, ಲಂಚ ಭ್ರಷ್ಟಾಚಾರ ನಿರ್ಮೂಲನೆ, ದೊಡ್ಡ ಜನಸೇವೆ ಮತ್ತು ದೇಶ ಸೇವೆ, ಉತ್ತಮ ಸೇವೆಗೆ ತಿರಸ್ಕಾರ, ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ ಅನ್ನುವಂಥದ್ದು. ಈ ಆಂದೋಲನಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಳ್ತಾ ನಿಮ್ಮ ಲೀಡರ್ ನಿಮಗೆ, ನಿಮ್ಮ ಪಕ್ಷ ನಿಮಗೆ, ನಿಮ್ಮ ಮತ ಮಾತ್ರ ದೇಶಕ್ಕೆ, ನಿಮ್ಮ ಮತ ಮಾತ್ರ ಅಭ್ಯರ್ಥಿಗೆ. ಆದ್ದರಿಂದ ನಿಮಗೆ ಯಾರು ಸೂಕ್ತ ಅಂತ ಅನ್ನಿಸ್ತಾರೋ, ಯಾರು ಅಭಿವೃದ್ಧಿಯ ಪರ ಅಂತ ಅನ್ನಿಸ್ತಾರೋ, ಯಾರು ಜನಪರ ಅಂತ ಅನ್ನಿಸ್ತಾರೋ ಅವರಿಗೆ ಮತ ಹಾಕಿ. ನಾವು ಮತ ಇವರಿಗೆ ಮತ ಅವರಿಗೆ ಅನ್ನುವಂಥದ್ದನ್ನು ನಾವು ಹೇಳುವುದಿಲ್ಲ. ಆದರೆ ನಿಮ್ಮ ವಾದದ ನಡುವೆ, ಈ ವಾದ ಆದ ನಂತರ ನೀವು ಒಗ್ಗಟ್ಟಿನಲ್ಲಿರಬೇಕು, ಒಂದಾಗಿರಬೇಕು, ಒಟ್ಟಿಗೆ ಇರಬೇಕು ಅನ್ನುವಂಥದ್ದು ನಮ್ಮ ಆಶಯ. ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ
ಧನ್ಯವಾದ. ಇದನ್ನು ನೀವೊಂದು ಓದಬೇಕು ಸರ್ ಎಲ್ಲರದು. ಆಯ್ತಾಯ್ತು. ಈಗ ಈ ಊರು ನಮ್ಮದು, ಇಲ್ಲಿಯ ನೆಲ, ಜಲ, ವಾಯು, ಸಂಪತ್ತು, ಕಟ್ಟಡ, ಶಾಲೆ, ಸೊಸೈಟಿ, ರಸ್ತೆ, ಸಂಘ, ಆಡಳಿತ ಎಲ್ಲವೂ ನಮ್ಮದೇ, ನಮಗಾಗಿ ಇರುವಂಥದ್ದು. ಅಧಿಕಾರಿಗಳು, ಜನಪ್ರತಿನಿಧಿಗಳು ನಮ್ಮವರು, ನಮ್ಮ ಸೇವೆಗಾಗಿ ಇರುವವರು. ಇದು ಯಾವುದೇ ಪಕ್ಷದ ಸ್ವಾತಂತ್ರ್ಯವಲ್ಲ, ನಮ್ಮ ಜನರ ಸ್ವಾತಂತ್ರ್ಯ. ಜನರು ಗುಲಾಮರಲ್ಲ, ರಾಜರು. ಜನಪ್ರತಿನಿಧಿ ರಾಜನಲ್ಲ, ಜನಸೇವಕ. ಅಧಿಕಾರಿಗಳು ಸಾರ್ವಜನಿಕ ಸೇವಕರು. ಲಂಚ, ಭ್ರಷ್ಟಾಚಾರ ರಹಿತ ಉತ್ತಮ ಸೇವೆಯ ಆಡಳಿತ ಜನಪ್ರತಿನಿಧಿಯ ಕರ್ತವ್ಯ. ಅದನ್ನು ಕೇಳುವುದು ಅಧಿಕಾರಿಗಳು. ಲಂಚವಾಗಿ ಪಡೆದ ಹಣವನ್ನು ವಾಪಸ್ ಪಡೆಯುವುದು ಜನರ ಹಕ್ಕು, ಕರ್ತವ್ಯ. ಲಂಚ ಭ್ರಷ್ಟಾಚಾರ ನಿರ್ಮೂಲನೆಯೇ ದೊಡ್ಡ ಜನಸೇವೆ ಮತ್ತು ದೇಶ ಸೇವೆ. ಉತ್ತಮ ಸೇವೆಗೆ ಪುರಸ್ಕಾರ, ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ. ಲಂಚ ಎಂದರೆ ದರೋಡೆ, ಭ್ರಷ್ಟಾಚಾರ ಎಂದರೆ ದೇಶದ್ರೋಹ. ಲಂಚ ಭ್ರಷ್ಟಾಚಾರ ಮುಕ್ತ ಊರು, ತಾಲೂಕು, ರಾಜ್ಯ, ದೇಶ ನಮ್ಮದಾಗಲಿ. ಎರಡೂ ಪಕ್ಷಗಳವರು ಅವರವರ ಅಭ್ಯರ್ಥಿಗಳ ಪರವಾಗಿ ಮಾತಾಡಿದರು. ಎರಡೂ ಪಕ್ಷಗಳವರು ಅವರವರ ಪಕ್ಷದ ಸಮರ್ಥನೆಯನ್ನು ಮಾಡಿದರು, ಅವರವರ ನಾಯಕರ ಸಮರ್ಥನೆಯನ್ನು ಮಾಡಿದರು. ಅದರ ಜೊತೆಗೆ ಇಲ್ಲಾಗಿರುವಂಥ ಅಭಿವೃದ್ಧಿ ಪರವಾಗಿ ಮಾತಾಡಿದರು, ಇಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದನ್ನು ಮಾತಾಡಿದರು. ಅದರ ಜೊತೆಗೆ ನಾವು ಈ ಸಲ ನೋಟದಲ್ಲಿ ಹೊಸ ಸಂಚಲನವನ್ನು ಮೂಡಿಸ್ತೇವೆ ಅನ್ನುವಂಥದ್ದನ್ನು ಕೆಲವರು ಮಾತಾಡಿದರು. ಅವ್ರ ಹತ್ರ ಪ್ರಧಾನಿ ಅಭ್ಯರ್ಥಿ ಇಲ್ಲ ಅಂತ ಮಾತಾಡಿದರು, ಇವರ ಹತ್ರ ಪ್ರಧಾನಿ ಅಭ್ಯರ್ಥಿ ಸರಿ ಇಲ್ಲ ಅಂತ ಮಾತಾಡಿದರು. ಆದರೆ ಇವೆಲ್ಲವೂ ಕೂಡ ಚರ್ಚೆಗೆ ಮತ್ತು ಒಂದು ಚರ್ಚೆಗೆ ಇಡಬೇಕಾದಂಥ ವಸ್ತುಗಳು. ಚರ್ಚೆ ಎಲ್ಲರದ್ದು ಕೂಡ ಈ ಒಂದು ಎಪಿಸೋಡ್ ಆದ ನಂತರ ಈಶ್ವರಮಂಗಲದಲ್ಲಿ ನಿರಂತರವಾಗಿ ಚರ್ಚೆ ಆಗ್ತಾ ಇರಲಿ. ಏಪ್ರಿಲ್ 26ಕ್ಕೆ ಎಲ್ಲರೂ ಕೂಡ ಮತದಾನ ಮಾಡಿ ಲಂಚ ಭ್ರಷ್ಟಾಚಾರ ರಹಿತವಾದಂತಹ ವ್ಯಕ್ತಿಗೆ ತಾವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ಶುಭಾಶಯ ಕೊಡ್ತಾ, ಎರಡೂ ಪಕ್ಷಗಳು ಯಾರಿದ್ದಾರೆ, ಎಲ್ಲ ನಾಗರಿಕರು ಯಾರಿದ್ದಾರೆ ಎಲ್ಲರಿಗೂ ಕೂಡ ಶುಭಾಶಯ. ನೋಡಿ ಇಲ್ಲಿ ಎಲ್ಲರೂ ಒಂದೇ ಅನ್ನುವಂಥದ್ದು ಬಹಳ ಮುಖ್ಯ. ಈ ವಿಶೇಷವಾದಂತಹ ಸಂವಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ಅಲ್ಪಸಂಖ್ಯಾತರು ಮಲ್ಲ ಲೀಡರ್ ಬಿಜೆಪಿ ಇಲ್ಲಿ ಎಸ್ ನೋಡಿ, ಇದು ಇಲ್ಲಿಯ ಮಾತು. ಇಲ್ಲಿ ಮಾತಾಡ್ತಾ ಪಕ್ಷಕ್ಕೆ ಇಳಿಯುವಂತಹ ಒಂದು ವ್ಯವಸ್ಥೆಯು ಕೂಡ ಆಗಿದೆ. ನೀವು ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಇಷ್ಟೊಂದು ಸ್ನೇಹಿತರು ಏಕಾಏಕಿ ಅವರವರ ವಾದವನ್ನು ಮಾಡುವಾಗ ಜಿದ್ದಾಜಿದ್ದಿನಲ್ಲಿ ವಾದ ಮಾಡ್ತಾರೆ. ರಾಜಕೀಯ ಅಂದರೆ ಹೀಗೆ, ಇದೇ ರಾಜಕೀಯ. ಈ ರಾಜಕೀಯ ಆ ಕ್ಷಣಕ್ಕೆ, ಆ ಚುನಾವಣೆಯ ಸಂದರ್ಭಕ್ಕೆ ಮೀಸಲಾಗಿರಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೀವಿ. ಧನ್ಯವಾದ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.